ಲ್ಯಾಡರ್, ಸಿಟ್ಔಟ್ ಚೇರ್ ಹಾಗೂ ಅಲಂಕಾರಿಕ ವಸ್ತುಗಳ ಹೋಲ್ಸೇಲ್ ಮತ್ತು ರಿಟೇಲ್ ಸಂಸ್ಥೆ ಸ್ಕೈ ಅಪ್ ಟ್ರೇಡಿಂಗ್ ಮತ್ತು ಫ್ಯಾಬ್ರಿಕೇಶನ್ ಮಂಗಳೂರು ಪುತ್ತೂರು ರಸ್ತೆಯ ಕಬಕದಲ್ಲಿರುವ ಅಲ್ ಮಜ್ಮಾ ಕಾಂಪ್ಲೆಕ್ಸ್ನಲ್ಲಿ ಡಿಸೆಂಬರ್ 7ರಂದು ಶುಭಾರಂಭಗೊಂಡಿತು. ಸಂಸ್ಥೆಯನ್ನು ಕಬಕ ಜುಮಾ ಮಸೀದಿಯ ಗುರುಗಳಾದ ಹಮೀದ್ ಕವಿ ಉದ್ಘಾಟಿಸಿದರು. ಸ್ಕೈ ಅಪ್ ಟ್ರೇಡಿಂಗ್ ಮತ್ತು ಫ್ಯಾಬ್ರಿಕೇಶನ್ನ ಮಾಲಕ ಸಿದ್ದಿಕ್ ವಿದ್ಯಾಪುರ ಮಾತನಾಡಿ, ಗ್ರಾಹಕರ ಅನುಕೂಲಕ್ಕಾಗಿ ಕಬಕದಲ್ಲಿ ಹೊಸ ಸಂಸ್ಥೆಯನ್ನು ಆರಂಭಿಸಲಾಗಿದೆ. ಸಂಸ್ಥೆ ಶುಭಾರಂಭದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ವಿಶೇಷ ರಿಯಾಯಿತಿಯನ್ನು ಸಂಸ್ಥೆ ನೀಡಲಿದೆ. ಗ್ರಾಹಕರು ಈವರೆಗೆ ನೀಡಿದ ಸಹಕಾರಕ್ಕೆ ನಾವು ಆಭಾರಿಯಾಗಿದ್ದೇವೆ. ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ಎಂದರು. ನಮ್ಮದು ಸ್ಕೈ ಅಪ್ ಟ್ರೇಡಿಂಗ್ ಅಂತ ಈಗ ಹೊಸತೊಂದು ಬಂದಿದೆ. ಹೊಸತಂದರೆ ಇದೊಂದು 4 ವರ್ಷದಿಂದ ನಂತರ. ಅದಕ್ಕೆ ಮುಂಚೆ ನಮ್ಮದು ಲ್ಯಾಡರು ಮ್ಯಾನುಫ್ಯಾಕ್ಚರಿಂಗು ಮತ್ತು ಸೋಪೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ನ್ಯೂ ಫರ್ನಿಚರ್ ಅಂತ ಹೇಳಿ. ಅದು ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಎಲ್ಲ ಅಂಗಡಿಗೆ ಕೊಡ್ತಾ ಇದ್ದೇವೆ ಮುಂಚೆ. ಈಗ ನಾವು ಮೈನ್ ನಮ್ಮದು ಲ್ಯಾಡರು ಹೋಲ್ಸೇಲು. ಹೀಗೆ ಹೋಲ್ಸೇಲ್ ನಮ್ಮ ಜನಗಳೆಲ್ಲ ಸಹಕಾರ ಕೊಟ್ಟು ಇಲ್ಲಿ ಓಪನ್ ಪ್ಲೇಸಿಗೆ ನಾವು ಹಾಕಿದ್ದೇವೆ ಇದು ಹೋಲ್ಸೇಲು. ಅದಕ್ಕಾಗಿ ನಮ್ಮ ಫುಲ್ಲು ಜನಗಳೆಲ್ಲ ಫುಲ್ಲು ಸಹಕಾರ ಕೊಟ್ಟಿದ್ದಾರೆ ನಮಗೆ. ಅದಕ್ಕೋಸ್ಕರವಾಗಿ ನಮಗೆ ತುಂಬ ಸಪೋರ್ಟ್ ಇದ್ದ ಕಾರಣದಲ್ಲಿ ಇಲ್ಲಿ ಅಂಗಡಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಅಂಗಡಿ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ನಮ್ಮ ಒಂದು ಭರವಸೆ ಇದೆ, ಜನಗಳ ಸಹಕಾರ ಇದೆ ಅಂತ ಹೇಳಿ. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಮೈನಾಗಿ ಲ್ಯಾಡರು ಮತ್ತು ಸೀಟೌಟ್ ಚೇರ್ ಮೈನಾಗಿ ನಮ್ಮದು. ಇದು ಎಲ್ಲ ಅಂಗಡಿಗೆ ನಾವು ಸಪ್ಲೈ ಮಾಡ್ತೇವೆ ಹೋಲ್ಸೇಲ್ ಆಗಿ. ಅದು ಕೂಡ ಈಗ ರಿಟೇಲ್ ಸೇಲ್ ಮಾಡ್ತೇವೆ. ಈಗ ರಿಟೇಲ್ ಸೇಲಲ್ಲಿ ನಾವು ಡಿಸ್ಕೌಂಟ್ ಆಗಿದ್ದೇವೆ. ಒಂದು 10 ದಿವಸ ಡಿಸ್ಕೌಂಟ್ ಸೇಲಲ್ಲಿ ಕೊಡ್ತಾ ಇದ್ದೇವೆ ಎಲ್ಲರಿಗೆ, ಜನಗಳಿಗೆ ಸ್ವಲ್ಪ ಕಳಿಸಲಿ ಅಂತ ಹೇಳಿ ಎಲ್ಲ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕಬಕಕ್ಕೆ ಒಂದು ಶುಭ ದಿನ ಅಂತ ಹೇಳ್ಬೋದು. ನಮ್ಮ ಸ್ಕೈ ಲಾಡರ್ ಮತ್ತು ಫ್ಯಾಬ್ರಿಕೇಶನ್ ಅವರು ಇವತ್ತೊಂದು ವಿನೂತನವಾದಂತಹ ಒಂದು ಮಳಿಗೆಯನ್ನು ನಮ್ಮ ಕಬಕದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇಂಥ ಒಂದು ಅಂಗಡಿ ಅವಶ್ಯಕತೆ ನಮ್ಮ ಇಲ್ಲಿನ ಭಾಗದ ಜನರಿಗೆ ಖಂಡಿತವಾಗಲೂ ಇತ್ತು. ಅದನ್ನು ತುಂಬಿಸಿದಂಥ ಸ್ಕೈ ಲಾಡರ್ ಮತ್ತು ಫ್ಯಾಬ್ರಿಕೇಶನ್ ಇದರ ಮಾಲಕರಾದಂಥ ಸಿದ್ದಿಗ್ರವರಿಗೆ ಮತ್ತು ಈ ಒಂದು ಸಂಸ್ಥೆಯು ಉತ್ತಮವಾಗಿ ಬೆಳೆದು ಒಂದು ಉನ್ನತವಾದಂತಹ ಉದ್ಯಮವನ್ನು ಮಾಡಲಿ ಎಂದು ಈ ಮುಖಾಂತರ ಶುಭ ಹಾರೈಸಿದೆ. ಸ್ಕೈ ಅಪ್ ಟ್ರೇಡಿಂಗ್ ಫ್ಯಾಬ್ರಿಕೇಶನ್ ಇದೀಗ ನಾವು ಇವತ್ತು ಶುಭಾರಂಭಗೊಳಿಸ್ತಾ ಇದ್ದೇವೆ. ವಿಶೇಷವಾಗಿ ಕಬಕದ ಜನರಿಗಾಗಿ ಪುತ್ತೂರು ಆಸುಪಾಸಿನ ಜನರಿಗೆ ಅತ್ಯಂತ ಮಿತ ದರದಲ್ಲಿ ಲಭ್ಯ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಆರಂಭಿಸಿದ್ದೇವೆ. ನಮ್ಮ ಈ ಸಂಸ್ಥೆಯಲ್ಲಿ ಮೆಟಲ್ ಸೋಫಾ ಸೆಟ್ಟು ಮತ್ತು ಲ್ಯಾಡರ್ಸು ಮತ್ತು ಹೂವಿನದ್ದು ಬೇಕಾದಂಥ ಎಲ್ಲ ಸ್ಕ್ರೀನ್ ಆಗಿರಲಿ ಅಥವಾ ಒಂದು ಮನೆಯನ್ನು ಯಾವ ರೀತಿ ಆಕರ್ಷಕವಾಗಿರಬೇಕು ಅಥವಾ ಯಾವ ರೀತಿ ಶುಚಿತ್ವವಾಗಿರಬೇಕು ಅನ್ನೋ ಎಲ್ಲ ಥರದ ವಸ್ತುಗಳು ಈ ಸಂಸ್ಥೆಯಲ್ಲಿ ದೊರೆಯುತ್ತದೆ. ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ನಾನು ಕೇಳ್ಕೊಳ್ತೇನೆ. ಯಾಹ್ಯಾ ತಂಗಳ್ ಪೋಲ್ಯ, ಮಾಲಕರ ತಂದೆ ಮೊಹಮ್ಮದ್ ಕುನ್ನಿ, ಕಬಕ ಗ್ರಾಮ ಪಂಚಾಯತ್ ಸದಸ್ಯರಾದ ಫಾರೂಕ್ ಕಬಕ, ನಜೀರ್, ಕಬಕ ಜುಮಾ ಮಸೀದಿಯ ಅಧ್ಯಕ್ಷರಾದ ಸಿತಾರ್ ಇಬ್ರಾಹಿಂ, ಕೋಶಾಧಿಕಾರಿ ಹಮ್ಜಾ, ಜಿಡಿಎಸ್ ಹಮ್ಜಾ, ಇಸ್ಮಾಯಿಲ್ ಬ್ರೈಟ್, ಅಫ್ಸಲ್ ನವಾಜ್, ಶೌಕತ್ ಅಲಿ, ಶಮೀರ್, ಸಲೀಂ ಪೋಳ್ಯ, ಉಬೈದ್, ಹರ್ಷದ್ ಕೆಎಸ್, ಆಸಿಫ್ ಕೆಎಸ್, ಮಾಲಕರ ಮಕ್ಕಳಾದ ನಿಶಾ, ಜುಬೈರ್ ಮೊದಲಾದವರು ಉಪಸ್ಥಿತರಿದ್ದರು. ಸಂಸ್ಥೆಯಲ್ಲಿ 3ರಿಂದ 8 ಫೀಟ್ ವರೆಗಿನ ಕಿಚನ್ ಲ್ಯಾಡರ್, 12ರಿಂದ 14 ಫೀಟ್ ವರೆಗಿನ ಎಕ್ಸ್ಟೆನ್ಷನ್ ಲ್ಯಾಡರ್, 3ರಿಂದ 7 ಫೀಟ್ ವರೆಗಿನ ಅಲ್ಯೂಮಿನಿಯಂ ಹೆವಿ ಲ್ಯಾಡರ್, ಸ್ಟೂಲ್ ಲ್ಯಾಡರ್, ಮಲ್ಟಿ ಲ್ಯಾಡರ್, ಟ್ರೋಲಿ, ಕೈಗಾಡಿ, ಮೆಟಲ್ ಲ್ಯಾಡರ್, 10ರಿಂದ 30 ಫೀಟ್ನ ಫೈಬರ್ ಸ್ಟೆಪ್ ಅಥವಾ ಅಲ್ಯೂಮಿನಿಯಂ ಸ್ಟೆಪ್ಗಳಿರುವ ಏಣಿಗಳು, 10ರಿಂದ 23 ಫೀಟ್ ವರೆಗಿನ ಅಲ್ಯೂಮಿನಿಯಂ ದೋಟಿಗಳು, ಸಿಟ್ಔಟ್ ಚೇರ್, ಝೂಲಾ, ಐರನ್ ಸ್ಟ್ಯಾಂಡ್, ಗಿಫ್ಟ್ ಪರ್ಪಸ್ ಫ್ಲವರ್ಸ್, ಟೂಲ್ ಬಾಕ್ಸ್, ಹಾರೆ, ಪಿಕ್ಕಾಸ್, ಮ್ಯಾಟ್ಗಳು, ಕರ್ಟನ್ಗಳು, ಪಿಲ್ಲೋ, ಕಿಡ್ಸ್ ಸ್ಟಡಿ ಟೇಬಲ್, ಸ್ಟಡಿ ಚೇರ್ ಟೇಬಲ್, ದಿವಾನಗಳು, ಬೆಡ್ ಹಾಗೂ ಬೆಡ್ಶೀಟ್ಗಳು ಸಂಸ್ಥೆಯಲ್ಲಿ ಚಿಲ್ಲರೆ ಹಾಗೂ ರಕಂ ದರದಲ್ಲಿ ಲಭ್ಯವಿದೆ. ಕಬಕದ ಬ್ರೈಟ್ ಕಾಂಪ್ಲೆಕ್ಸ್ನಲ್ಲಿ ಸ್ಕೈ ಅಪ್ ಟ್ರೇಡಿಂಗ್ ಮತ್ತು ಫ್ಯಾಬ್ರಿಕೇಶನ್ನ ಸಹಸಂಸ್ಥೆ ಮಲ್ಟಿ ಫಿಟ್ನೆಸ್ ಪಾಯಿಂಟ್ ಜಿಮ್ ಕಳೆದ 1 ವರ್ಷಗಳಿಂದ ಕಾರ್ಯಾಚರಿಸುತ್ತಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.